ಪ್ರಾಣಾಯಾಮವನ್ನು ಗುರುಮುಖೇನನೇ ಕಲಿಯೋದು ಬಹಳ ಉತ್ತಮ. ಶಿಬಿರದಲ್ಲಿ ಭಾಗವಹಿಸಿ ಪೂರ್ಣ ಪ್ರಮಾಣದಲ್ಲಿ ಅರ್ಥ ಮಾಡಿಕೊಂಡು ನಂತರ ಈ ವಿಡಿಯೋ ನೋಡಿದರೆ ಅಭ್ಯಾಸಕ್ಕೆ ಸುಲಭವಾಗುತ್ತದೆ. ಹೆಚ್ಚಿನ ವೈಜ್ಞಾನಿಕ ಮಾಹಿತಿಯನ್ನು ಪಡೆಯಲು ಇಚ್ಛಿಸಿದರೆ ಉಚಿತ ವೈಜ್ಞಾನಿಕ ಪ್ರಾಣಾಯಾಮ ಶಿಬಿರದಲ್ಲಿ ಭಾಗವಹಿಸಿ. ವೈಜ್ಞಾನಿಕ ಪ್ರಾಣಾಯಾಮ ಪುಸ್ತಕದಲ್ಲಿಯೂ ಸಹ ಮಾಹಿತಿ ಲಭ್ಯ ಇದೆ. ಇದು ನಾನೇ ಬರೆದಂತಹ ಪುಸ್ತಕ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ 9409406844 ವಾಟ್ಸಪ್ ನಂಬರ್ಗೆ ಸಂದೇಶನ ಕಳಿಸಿ. ಉದ್ಗೀತ ಪ್ರಾಣಾಯಾಮದ ವಿಡಿಯೋ ನೋಡೋ ಬದಲು ಅದರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರೆ ಉತ್ತಮ. ಉದ್ಗೀತ ಪ್ರಾಣಾಯಾಮವನ್ನು ಓಂಕಾರ ಜಪ ಅಂತಲೂ ಕರೀತಾರೆ. ಈ ಪ್ರಾಣಾಯಾಮದಲ್ಲಿ ಉಚ್ಛ್ವಾಸವನ್ನು ಓಂ ಹೇಳೋ ಮೂಲಕ ಮಾಡಲಾಗುತ್ತೆ. ಇದು ಪ್ರಾಣಾಯಾಮ ಪ್ರಕ್ರಿಯೆಯಲ್ಲಿ ಸರಳವಾದ ಅಭ್ಯಾಸ. ಸಂಸ್ಕೃತದಲ್ಲಿ ಉದ್ಗೀತ ಅಂದರೆ ಜೋರಾಗಿ ಹಾಡೋದು. ಉದ್ಗೀತ ಪ್ರಾಣಾಯಾಮ ಒಳಗಿನಿಂದ ಆಳವಾಗಿ ಉಸಿರನ್ನು ತಗೊಂಡು ಉಚ್ಛ್ವಾಸ ಮಾಡೋದು ಮತ್ತು ಉಸಿರನ್ನು ಹೊರಹಾಕುವಾಗ ನಿಶ್ವಾಸದಲ್ಲಿ ಉಚ್ಚ ಸ್ವರದಲ್ಲಿ ಓಂ ಎಂದು ಉದ್ಗಾರ ಮಾಡೋದು. ಇದು ಪ್ರಜ್ಞಾಪೂರ್ವಕವಾಗಿ ಮಾಡೋ ಉಸಿರಾಟದ ಒಂದು ಕಲೆ. ಓಂಕಾರ ಅನ್ನೋದು ಯಾವುದೇ ಘರ್ಷಣೆ ಇಲ್ಲದೆ ನಮ್ಮ ಗಂಟಲಿನಿಂದ ಹೊರಬರುವ ನೈಸರ್ಗಿಕ ಶಬ್ದವಾಗಿದೆ. ಇದು ಧ್ಯಾನ ಸ್ಥಿತಿಯನ್ನು ಪ್ರೇರೇಪಿಸೋದ್ರಿಂದ ಇದನ್ನು ಧ್ಯಾನಕ್ಕೆ ಮೊದಲು ಮಾಡಿದ್ರೆ ಉತ್ತಮ. ಇದನ್ನು 4-5 ವರ್ಷದ ಮಗುವು ಸಹ ಸುಲಭವಾಗಿ ಮಾಡಬಹುದು. ಇದರ ಪ್ರಯೋಜನಗಳನ್ನ ನೋಡೋಣ. ಇದು ಖಿನ್ನತೆ, ನಿದ್ರಾಹೀನತೆ, ಜ್ಞಾಪಕ ಶಕ್ತಿ, ಏಕಾಗ್ರತೆಯ ಕೊರತೆ, ಒತ್ತಡ ಹಾಗೂ ಮೆದುಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನ ಗುಣಪಡಿಸೋದಕ್ಕೆ ಈ ಅಭ್ಯಾಸ ಬಹಳ ಒಳ್ಳೆಯದು. ಅಧಿಕ ರಕ್ತದೊತ್ತಡ, ಮೂತ್ರಪಿಂಡಗಳ ಅಸ್ವಸ್ಥತೆಗೆ ಇದು ಬಹಳ ಪರಿಣಾಮಕಾರಿಯಾಗಿ ಇದೆ. ನಿದ್ರೆ ಮತ್ತು ಕೆಟ್ಟ ಕನಸು, ನರಮಂಡಲಕ್ಕೆ ಸಂಬಂಧಿಸಿದ ಹಾಗೂ ಆಮ್ಲೀಯತೆ ಸಮಸ್ಯೆಗಳನ್ನು ಗುಣಪಡಿಸಲು ಸಹ ಸಹಾಯ ಆಗುತ್ತೆ. ಇದು ಉದ್ವೇಗ, ಕೋಪ ಮತ್ತು ಆತಂಕನ ನಿವಾರಿಸುತ್ತೆ. ಓಂ ಉತ್ಪಾದಿಸುವ ಧ್ವನಿಯ ಕಂಪನಗಳು ನಮ್ಮ ತಲೆ ಮತ್ತು ಸೈನಸ್ ತೊಂದರೆಗಳನ್ನು ಹೋಗಲಾಡಿಸೋದಕ್ಕೆ ಸಹಾಯ ಆಗುತ್ತೆ. ಉತ್ತಮ ರೋಗ ನಿರೋಧಕ ಶಕ್ತಿ ಮತ್ತು ಸ್ವಗುಣಪಡಿಸುವ ಶಕ್ತಿಯನ್ನು ನೀಡುತ್ತೆ. ನಮ್ಮ ಮನಸ್ಸು ಮತ್ತು ದೇಹವನ್ನು ವಿಶ್ರಾಂತ ಸ್ಥಿತಿಯಲ್ಲಿ ಇರೋ ಥರ ಮಾಡುತ್ತೆ, ಶಾಂತವಾಗಿಗೊಳಿಸುತ್ತೆ ಮತ್ತು ಸ್ಥಿರತೆಯನ್ನು ತರುತ್ತೆ. ಉದ್ಗೀತದ ಅಭ್ಯಾಸ ಮಾಡೋದ್ರಿಂದ ಶ್ವಾಸಕೋಶವು ಹೆಚ್ಚಿನ ಕಾರ್ಬನ್ ಡೈಆಕ್ಸೈಡ್ನ ಹೊರಹಾಕುತ್ತೆ. ವಿಶೇಷವಾದ ಸೂಚನೆ, ಗರ್ಭಿಣಿಯರು ಅಭ್ಯಾಸ ಮಾಡಬಾರ್ದು. ಇದನ್ನು ಮಾಡೋ ಕ್ರಮ ಹೇಗೆ ಅನ್ನೋದನ್ನು ಅದರ ಬಗ್ಗೆ ನೋಡೋಣ. ಸುಖಾಸನದಲ್ಲಿ ಬೆನ್ನು, ಕತ್ತು ಮತ್ತು ತಲೆಯನ್ನು ನೇರವಾಗಿರುವಂತೆ ಮಾಡಿಕೊಂಡು ಕೂತ್ಕೋಬೇಕು. ನಮ್ಮ ಕಣ್ಣುಗಳನ್ನು ಮುಚ್ಚಿರಬೇಕು. ದೇಹವನ್ನು ಸಡಿಲವಾಗಿ ಬಿಡಬೇಕು. ಓಂ ಪಠನವು ಆ, ಊ, ಮಾ ಎಂಬ 3 ಅಕ್ಷರಗಳಿಂದ ಆಗಿದೆ. ನಿಜವಾದ ಪಠನವು ನಿರಂತರ ಮತ್ತು ಒಂದೇ ಉಸಿರಿನಲ್ಲಿ ಮಾಡಲಾಗುತ್ತೆ. ಆದರೆ ಇದರಲ್ಲಿ 3 ಅಕ್ಷರಗಳು ಆ, ಊ, ಮಾ ಇದೆ ಎಂಬ ಅರಿವು ನಮಗಿರಬೇಕು. ಓಂ ಪಠಣದ ಸಮಯದಲ್ಲಿ ಉದರದ ಭಾಗ, ಎದೆಯ ಭಾಗ ಹಾಗೂ ತಲೆಯ ಭಾಗಗಳು ಕಂಪನಕ್ಕೆ ಒಳಗಾಗುತ್ತೆ. ಓಂ ಪಠಣದ ಸಮಯದಲ್ಲಿ ನಮ್ಮ ನಿಶ್ವಾಸದ ಸಮಯವನ್ನು ಉಸಿರನ್ನು 4 ಭಾಗಗಳಾಗಿ ವಿಂಗಡಿಸಬೇಕು. 3 ಭಾಗನ ನಾವು ಅಂದರೆ ನಮ್ಮ ಉಸಿರಿನ 3/4 ಭಾಗನ ಓಂಕಾರ ಉಚ್ಚಾರಣೆ ಮಾಡೋಕ್ಕೆ ಕೊಡಬೇಕು. ಉಳಿದ 1 ಭಾಗ ಮಾತ್ರ ನಾವು ಮಕಾರಕ್ಕೆ ಕೊಡಬೇಕು. ಹಾಗೂ ಈ ಪ್ರಾಣಾಯಾಮದಲ್ಲಿ ಉಚ್ಛ್ವಾಸದ ಅವಧಿಗಿಂತ ನಿಶ್ವಾಸದ ಅವಧಿಯು ದೀರ್ಘವಾಗಿರಬೇಕು. ಶ್ವಾಸಕೋಶಗಳನ್ನು ಮೂಗಿನ ಮೂಲಕ ಆಳವಾಗಿ ಉಸಿರನ್ನು ತಗೊಂಡು ಗಾಳಿಯಿಂದ ತುಂಬ್ಕೋಬೇಕು. ನಂತರ ಉದರದ ಭಾಗವನ್ನು ನವಿರಾಗಿ ಒಳಗೆ ಎಳೆದುಕೊಳ್ತಾ ತುಟಿಗಳ ಮಧ್ಯೆ ಸಣ್ಣ ರಂಧ್ರದ ತೆರುವಿಕೆಯಲ್ಲಿ ಉಸಿರಿನ 3 ಭಾಗವನ್ನು ಓಂಕಾರ
ನಿಶ್ವಾಸ ಮಾಡಬೇಕು. ಈ ಸಮಯದಲ್ಲಿ ಉದರ ಹಾಗೂ ಎದೆ ಭಾಗಗಳಲ್ಲಿ ಉಂಟಾಗುವಂತಹ ಕಂಪನವನ್ನು ನಾವು ಗಮನಿಸಬಹುದು. ನಂತರ ಸಣ್ಣದಾಗಿ ತೆರೆದ ತುಟಿಗಳ ಭಾಗವನ್ನು ಮುಚ್ಚುತ್ತಾ ಉಳಿದ ಉಸಿರಿನ ಒಂದು ಭಾಗವನ್ನು ಮಕಾರ ಉಚ್ಚಾರಣೆಯಲ್ಲಿ ಅಂದರೆ ಹಮ್ಮಿಂಗ್ ಮಾಡುವ ಮೂಲಕ ಮೂಗಿನಿಂದ ಉಸಿರನ್ನು ಬಿಡಬೇಕು. ಈ ಸಮಯದಲ್ಲಿ ಕತ್ತಿನ ಮೇಲ್ಭಾಗದಲ್ಲಿ ಕಂಪನ ಉಂಟಾಗುವುದನ್ನು ಗಮನಿಸಬಹುದು. ಇದು ಒಂದು ಸುತ್ತು. ಹೀಗೆ 21 ಬಾರಿ ನಾವು